ತಂದೂರ್ ರೆಸ್ಟೋರೆಂಟ್ ಮಂಗಳೂರು ನಗರದಲ್ಲಿ ಜನತೆಯ ರುಚಿ ಅಭಿರುಚಿಗೆ ಹೆಸರುವಾಸಿಯಾದಂತಹ ರೆಸ್ಟೋರೆಂಟ್. ಇಲ್ಲಿನ ಒಂದು ಸ್ಪೆಷಲ್ ಡಿಶ್ ಇವತ್ತು ನೀವು ನೋಡಲಿದ್ದೀರಿ. ಅದು ಯಾವುದಪ್ಪ ಅಂತ ಅಂದ್ರೆ ಮಡ್ಕಾ ಬಿರಿಯಾನಿ. ಹಾಗಿದ್ರೆ ಮಡ್ಕಾ ಬಿರಿಯಾನಿಯ ಸ್ಪೆಷಾಲಿಟಿ ಏನು ನೀವೇ ನೋಡ್ಕೊಂಡು ಬನ್ನಿ. ಬಿರಿಯಾನಿ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎನ್ನುವವರ ಮೊದಲ ಚಾಯ್ಸ್ ನಮ್ಮ ತಂದೂರ್ ರೆಸ್ಟೋರೆಂಟ್. ಅದರಲ್ಲೂ ಇಲ್ಲಿ ದೊರೆಯುವ ಮಡ್ಕಾ ಬಿರಿಯಾನಿ ಜಸ್ಟ್ ವಾವ್. ಬಿರಿಯಾನಿ ಅಂದ್ರೇನೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಮಡ್ಕಾ ಬಿರಿಯಾನಿ ಎಂದಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜೊತೆಗೆ ಟೇಸ್ಟ್ ಹೇಗಿರಬಹುದು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಮಣ್ಣಿನ ಮಡಿಕೆಯಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕಿ ತಯಾರಿಸಲಾಗುವಂತಹ ಈ ಬಿರಿಯಾನಿ ನಿಜಕ್ಕೂ ಬಾಯಲ್ಲಿ ನೀರೂರಿಸುತ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ಮಡ್ಕಾ ಬಿರಿಯಾನಿಯ ಸ್ಪೆಷಾಲಿಟಿ ಏನು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾ ಪೇಜ್ ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.